ಓಕೆ. ಆ, ಈಗ ಆಗ ಈಗಾಗಲೇ ಕೋವಿಡ್ ಬಂದಿರುವವರು ಬಹುಶಃ ಬಂದಿರಬಹುದು, ಎಲ್ರಿಗೂ ಬಂದಿರಬಹುದು, ದೇಶದಲ್ಲಿ ಶೇಕಡ 80% ಜನರಿಗೆ ಬಂದಿರುವಂಥ ಸಾಧ್ಯತೆಗಳು ಇವೆ ಅಂತ ಕಳೆದ ಅವಧಿಯಲ್ಲಿ ನಾವು 1ನೇ ಅಲ್ಲಿಂದ ಹೇಳಿರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಅವರಲ್ಲೂ ಕೂಡ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬಂದಿರ್ತದಾ ಹೇಗೆ? ಹೌದು, ರೋಗ ಬಂದ ಮೇಲೂ ಅನ್ನುವಂಥದ್ದು ಬರುವಂತದ್ದು ನ್ಯಾಚುರಲ್ ಇಮ್ಯುನಿಟಿ. ಅದು ಸಹಜವಾಗಿ ನಮಗೆ ಒಂದು ಸೋಂಕು ತಗುಲಿದ ಮೇಲೆ ಬರುವಂತದ್ದು ನ್ಯಾಚುರಲ್ ಇಮ್ಯುನಿಟಿ. ಈಗ ವ್ಯಾಕ್ಸಿನೇಷನ್ ಮೂಲಕ ನಾವು ಕೊಡುವಂತದ್ದು ಇಟ್ಸ್ ಆರ್ಟಿಫಿಷಿಯಲ್, ನಾವು ಕೃತಕವಾಗಿ ಕೊಡುವಂತದ್ದು. ಸೊ ಅದಕ್ಕೂ ಕೂಡ ರೋಗ ಬಂದ ಮೇಲೂ ಬರುವಂತ ಒಂದು ಏನು ಇಮ್ಯುನಿಟಿ ಇದೆ ಅಲ್ವಾ, ಅದಕ್ಕೂ ಅಷ್ಟೇ ಡ್ಯೂರೇಷನ್ ಇರ್ತದೆ. ಸೊ ಅದರಿಂದಾಗಿ ಆದ್ರೆ ರೋಗ ಬಂದವರು ವ್ಯಾಕ್ಸಿನೇಷನ್ ತಗೊಳ್ಬಾರ್ದು ಅನ್ನುವಂಥದ್ದು ತಪ್ಪು. ರೋಗ ಬಂದವರು ಕೂಡ ಒಂದು ರೀತಿ ಇಮ್ಯುನಿಟಿ ಅವರಿಗೆ ಡೆವಲಪ್ ಆಗಿದ್ರು ಕೂಡ ಅವರಲ್ಲಿ ನಾವು ಆಫ್ಟರ್ 1 ಅಥವಾ 1.5 ಮಂತ್ಸ್ ನಂತರ ಅವರು ತಗೊಳ್ಳೋದು ಸೂಕ್ತ ಅಂತ ಹೇಳ್ತೇವೆ. ಯಾಕಂದ್ರೆ ಇದು ಕೂಡ ನಾನು ಈಗಾಗಲೇ ಹೇಳಿದಾಗೆ ಒಂದು ರೀತಿಯ ಆಡೆಡ್ ಇಮ್ಯುನಿಟಿಯನ್ನು ಕೊಡ್ತದೆ.